ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿ harinijayanth. ನಾನಿವತ್ತು ಬಂಗುಡೆ ಮೀನಿನಲ್ಲಿ ಪುಳಿಮುಂಚಿ ಮಾಡಿ ತೋರಿಸ್ತಾ ಇದ್ದೀನಿ. ಬಂಗುಡೆ ಪುಳಿಮುಂಚಿ ನೋಡಿ, ಬಂಗುಡೆ ಮೀನು ಚಿಕ್ಕದಾಗಿದೆ. ನೋಡೋಣ ಅದು ಹೇಗೆ ಕ್ಲೀನ್ ಮಾಡ್ತಾ ಇದ್ದೀನಿ ನಾನು. ಅದಕ್ಕೆ ಕ್ಲೀನ್ ಮಾಡೋದು ಹೇಗೆ ನೋಡೋಣ. ಫಸ್ಟಿಗೆ ಈ ಥರ ಫಾಸ್ಟಾಗಿ ಬಿಡುತ್ತೆ. ನಾನು ಮಾಡಿ ತೋರಿಸಿ ಮೀನು ಮಾಡಿ ಮತ್ತೆ ಸಿಗ್ತೀನಿ ನಾನು ನಿಮಗೆ. ಎಲ್ಲ ಮೀನು ಈ ಥರ ಕ್ಲೀನ್ ಮಾಡಿ, ಇದರಲ್ಲೂ ಈ ಥರ ಇದಿರುತ್ತೆ ಮೇಯಲ್ಲಿ, ಈ ಥರ ಇದು ಮಾಡಬೇಕು. ನೋಡಿ ನೋಡಿ ನೋಡಿ, ಇದು ಬಂಗುಡೆ ಮೀನು ನೋಡಿ ಎಷ್ಟು ಇದಿದೆ ನೋಡಿ ನೋಡಿ. ಇದೆಲ್ಲ ಕ್ಲೀನ್ ಮಾಡಬೇಕು. ಕೆಲವರು ಕ್ಲೀನ್ ಮಾಡಲ್ಲ, ಅದರಲ್ಲಿ ಮುಳ್ಳಿಲ್ಲ ಅಂತ. ಇದು ಏನು ಹೇಳ್ತಾರೆ, ಪೊಡಸ್ ಹೇಳ್ತೀವಿ ನಾವು. ನೋಡಿ ಈ ಥರ ಕಟ್ ಮಾಡಬೇಕು. ಈ ಥರ ಎಲ್ಲ ಮೀನನ್ನು ನಾನು ಕಟ್ ಮಾಡಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಪುಳಿಮುಂಚಿ ಮಾಡೋದಕ್ಕೆ. ನೋಡಿ ಈ ಥರ ತೆಗಿಬೇಕು. ನೋಡಿ ಎಷ್ಟು ಕ್ಲೀನ್ ಆಯಿತು. ಈ ಥರ ಕಟ್ ಮಾಡಬೇಕು. ಮತ್ತು ಈ ಥರ ಅಲ್ಲಲ್ಲಿ ಸ್ವಲ್ಪ ಇದು ಮಾಡಬೇಕು. ಯಾಕಂದರೆ ಅದು ನಾವು ಉಪ್ಪು ಖಾರ ಮೆಣಸು ಎಲ್ಲ ಮಸಾಲೆ ಹಾಕಿ ಇದು ಮಾಡೋದ್ರಿಂದ ಇದು ಚೆನ್ನಾಗಿ ಎಳ್ಕೊಂಡು ಬಿಡುತ್ತೆ. ನಾನು ಇದನ್ನು ಫುಲ್ಲು ಇಡೀನೇ ಹಾಕ್ತಾಯಿದ್ದೀನಿ, ತುಂಡು ಹಾಕಲ್ಲ ನಾನು ಮಸಾಲೆಗೆ ಹಾಕುವಾಗ. ಓಕೆ, ಎಲ್ಲ ಮಾಡಿ ಈ ಥರ ಮಾಡಿ ಎಲ್ಲ ಮೀನನ್ನು ಕ್ಲೀನ್ ಮಾಡಿ ತೊಗೊಂಡು ಬರ್ತೀನಿ ನಾನು. ಅಲ್ಲಿವರೆಗೂ ಬಾಯ್. ಮೀನು ಕ್ಲೀನ್ ಮಾಡಿ ನಾನು ಇವಾಗ ಚೆನ್ನಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಮೊಟ್ಟೆನೂ ಸಿಕ್ತು, ಬಂಗುಡೆ ಮೀನಿನ ಮೊಟ್ಟೆ. ಒಂದು 3-4 ಸಲ ತೊಳಿಬೇಕು ಇದನ್ನು ಚೆನ್ನಾಗಿ. ಕಟ್ಟಾಂಡು. ಓಕೆ, ಇವಾಗ ನಾವು ಪುಳಿಮುಂಚಿಗೆ ಬೇಕಾಗುವ ಸಾಮಗ್ರಿ ಏನೆಲ್ಲ ನೋಡೋಣ. ಇದಕ್ಕೆ ನಾನು ಒಂದು ತುಂಡು ನೋಡಿ ಈ ಥರ ಒಂದು ಹುಣಸೆ ಹಣ್ಣು ತೊಗೊಂಡಿದ್ದೀನಿ ತುಂಡು. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ, 1 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, ಕೊತ್ತಂಬರಿ ಬೀಜ 2 ಟೇಬಲ್ ಸ್ಪೂನು, 1 ಟೇಬಲ್ ಸ್ಪೂನು ಸಾಸಿವೆ, ಆಮೇಲೆ ಬೆಳ್ಳುಳ್ಳಿ ಒಂದು 6ರಿಂದ 7 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಆಮೇಲೆ ಒಂದು ಚಿಕ್ಕ ಗಾತ್ರದಷ್ಟು ಶುಂಠಿ ತೊಗೊಂಡಿದ್ದೀನಿ, ಅದನ್ನು ಈ ಥರ ಕಟ್ ಮಾಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು. ಇದು ಎಲ್ಲವನ್ನು ನಾವು ಮಿಕ್ಸಿಗೆ ಹಾಕೋಣ. ಆಮೇಲೆ ನಾನು ಬ್ಯಾಡಗಿ ಮೆಣಸನ್ನು ನೋಡಿ ಈ ಥರ ಕಟ್ ಮಾಡಿ ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ. ನೋಡಿ ಕಟ್ ಮಾಡಿದ್ದೀನಿ. ಇದು ಬೀಜ ಇಲ್ಲ ನೋಡಿ, ಬೀಜ ಎಲ್ಲ ತೆಗೆದು ಕಟ್ ಮಾಡಿ ಇಟ್ಟಿದ್ದೀನಿ. ಇದು ಆರಿದೆ. ನಾನಿವಾಗ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಇದು ನೀರು ಇರಬಾರ್ದು ಇದರಲ್ಲಿ. ಈ ಥರ ಇದು ಮಾಡಿ ಹಾಕೋಣ. ನೋಡಿ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಗ್ರೈಂಡ್ ಆಗ್ತಾ ಉಂಟು. ಸ್ವಲ್ಪ ತೆಂಗಿನೆಣ್ಣೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಇದಕ್ಕೆ ಕರಿಬೇವಿನ ಸೊಪ್ಪು, ಅರ್ಧ ಹೋಲು ಈರುಳ್ಳಿ, ಆಮೇಲೆ 1 ಹಸಿಮೆಣಸಿನ್ಕಾಯಿ, ಅರ್ಧ ಟೊಮ್ಯಾಟೊ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಎಣ್ಣೆಗೆ. ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ ಮತ್ತೆ ಹಾಕ್ತಾಯಿದ್ದೀನಿ ನಾನು.
ಇವಾಗ ರುಬ್ಬಿರುವ ಮಸಾಲೆನ ಇದಕ್ಕೆ ಹಾಕ್ತಾಯಿದ್ದೀನಿ ನಾನು. ಎಷ್ಟು ಬೇಕೋ ಅಷ್ಟು ದಪ್ಪ ಇಟ್ಕೊಳ್ಳಿ, ತುಂಬ ನೀರು ಮಾಡೋಕ್ಕೆ ಹೋಗ್ಬೇಡಿ. ಸ್ವಲ್ಪ ಅದು ಎಣ್ಣೆಯಲ್ಲೇ ಇದು ಆಗಬೇಕು ಮಸಾಲೆ, ಮತ್ತೆ ನೋಡಿಬಿಟ್ಟು ನೀರು ಹಾಕ್ಕೊಳ್ಳಿ. ಇವಾಗ ನೀರು ಹಾಕೋಣ. ಚೆನ್ನಾಗಿ ಕುದಿ ಬರಲಿ. ಕುದಿ ಬಂದ ಮೇಲೆ ಮೀನು ಹಾಕೋದು. 1 kg ಮೀನಿದೆ. ಇವಾಗ ನಾನು ಇದು ಈ ಮಸಾಲೆಗೆ ನಾನು ಇದನ್ನು ಹಾಕ್ತಾಯಿದ್ದೀನಿ. ಟೊಮ್ಯಾಟೊ ಮತ್ತು 1 ಹಸಿಮೆಣಸಿನ್ಕಾಯಿ. ಇದು ಚೆನ್ನಾಗಿ ಕುದಿ ಬರಲಿ. ಇವಾಗ ಮುಚ್ಚಿಡೋಣ ನಾವು. ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕ್ಬಿಟ್ಟು ಮುಚ್ಚಿಡೋಣ. ನೋಡಿ, ಉಪ್ಪು ಹಾಕ್ತಾಯಿದ್ದೀನಿ. ನಾನು ಕಲ್ಲುಪ್ಪು ಯೂಸ್ ಮಾಡೋದು. ಮತ್ತೆ ಟೇಸ್ಟ್ ಮಾಡಿಬಿಟ್ಟು ಉಪ್ಪು ಕಮ್ಮಿ ಆದರೆ ಕಮ್ಮಿ ಮತ್ತೆ ಹಾಕೋಣ ನೋಡಿಬಿಟ್ಟು. ಇವಾಗ ನಾವು ಮುಚ್ಚಳ ಸ್ವಲ್ಪ ಕ್ರಾಸ್ ಮಾಡಿ ಬೇಕಿಡ್ತೀನಿ, ಕುದೀಲಿ. ಕುದೀತಾ ಉಂಟು. ಬಂಗಡೆ ಮೀನು ಹಾಕ್ತಾಯಿದ್ದೀನಿ ನಾನು. ಅಮ್ಮ ನಾನು ಅಮ್ಮ ನಾನು ಯಾವ ಓಕೆ. ಇವಾಗ ಇದನ್ನ ಕುದಿಯೋಣ. ಚೆನ್ನಾಗಿ ಕುದೀಲಿ. ಇದು ಮುಚ್ಚಳ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಬೆಂದಮೇಲೆ ಮತ್ತೆ ನಾವು ಟೇಸ್ಟ್ ಮಾಡೋಣ. ಬೇಯಲಿ. ಇವಾಗ ಚೆನ್ನಾಗಿ ಬೆಂದಮೇಲೆ ಟೇಸ್ಟ್ ಮಾಡೋಣ. ಓಕೆ, ಮೀನು ಕುದೀತಾ ಉಂಟು. ನೋಡೋಣ. ವಾವ್, ಕುದಿ ಬರ್ತಾ ಉಂಟು. ಚೆನ್ನಾಗಿ ಬೆಂದಿದೆ. ಇವಾಗ ಒಂದು ರೌಂಡ್ ಈ ಥರ ಸುತ್ತೋಣ. ಸುತ್ತಿ ಇದು ಮಾಡೋಣ. ಈ ಥರ ಸಾಕು. ನಾನು ಸ್ಟವ್ ಆಫ್ ಮಾಡ್ತೀನಿ. ಬನ್ನಿ ನಾವು ಟೇಸ್ಟ್ ಮಾಡೋಣ ಇವಾಗ. ಒಂದು ಬಂಗಡ ತಗೊಳ್ತೀನಿ ನಾನು. ಟೇಸ್ಟ್ ಮಾಡೋಣ. ಬನ್ನಿ. Mimi. Mimi. Ah. Deh. Amu. ಆಮ್ ತಿನ್ನಿ. ಆಮು ಒಕ್ಕ ಮಿಮ್ಮಿಗೊಪ್ಪೆ. ಮೀನು ನೋಡಿ, ಮೀನು ಬಂಗಡ ಮೀನು ಬಂಗಡ ಬಿಸಿ ಇದೆ. ಮುಳ್ಳಿದೆ. ಮಿಮ್ಮಿ ಆಮು. ಎಮ್ಮೆ ಬರಲ್ಲ. ಎಮ್ಮೆ ಸೂಪರ್ ಟೇಸ್ಟ್ ಇದೆ. ನೀವೊಂದ್ಸಲ ಮಾಡಿ ತಿನ್ನಿ, ಸೂಪರಾಗಿರುತ್ತೆ. ಮ್ಯಾಂಗ್ಳೂರ್ ರೆಸಿಪಿದು. ಓಕೆ, ಬಾಯ್, ಟೇಕ್ ಕೇರ್.